ನಾರಾಯಣ ಗುರು ಜಯಂತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜಯಂತಿಯ ಕಾರ್ಯಕ್ರಮ ಇವತ್ತು ಜಿಲ್ಲೆಯೆಲ್ಲೆಡೆ ಕರ್ನಾಟಕದಲ್ಲೆಲ್ಲೆಡೆ ಮತ್ತು ಕೇರಳದಾದ್ಯಂತ ಬಹುಮುಖ್ಯವಾಗಿ ಆಚರಿಸಲ್ಪಡ್ತಾ ಉಂಟು. ಮಂಗಳೂರಿನ ನಾರಾಯಣ ಗುರು ಕಾಲೇಜಿನಲ್ಲಿ ಇವತ್ತು ನಡೆದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಮಂಗಳೂರಿನ ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೆದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜಯಂತಿಯ ಕಾರ್ಯಕ್ರಮ ಇದು. ಕಾಲೇಜಿನ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಪೂಜೆ ಮತ್ತು ಭಜನೆ ಮೂಲಕ ಈ ಒಂದು ಕಾರ್ಯಕ್ರಮ ಇವತ್ತು ನಡೆಯಿತು. ನವೀನ್ ಚಂದ್ರ ಡಿ ಸ್ವರ್ಣ ಅವರು, ಸುಮಲತಾ ಸ್ವರ್ಣ ಅವರು, ಜೊತೆಗೆ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತಕುಮಾರ್ ಅವರು ಮತ್ತು ಶಿಕ್ಷಣ ಸಂಸ್ಥೆಯ ವಿವಿಧ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಎಲ್ಲ ಸಂಸ್ಥೆಗಳ ಶಾಲೆಗಳ ಮುಖ್ಯಸ್ಥರುಗಳು, ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾರಾಯಣ ಗುರು ಕಾಲೇಜ್, ನಾರಾಯಣ ಗುರು ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನಡೆದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜಯಂತಿಯ ಕಾರ್ಯಕ್ರಮ ಇದು. ನಾಡಿನೆಲ್ಲೆಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಅರಿವಿನ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಇವತ್ತು ನಡೀತಾ ಉಂಟು. ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ನಾರಾಯಣ ಗುರು ಮಂದಿರಗಳು, ಜಿಲ್ಲಾಡಳಿತ, ಸರ್ಕಾರದ ವತಿಯಿಂದ ಕೂಡ ಇವತ್ತು ಅರಿವಿನ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿ ಆಚರಿಸಲಾಗ್ತಾ ಇದೆ.